ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ನಮಸ್ಕಾರ. ನಮ್ಮ ಟಿವಿ ನೋಡ್ತಾ ಇರುವಂತಹ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಅಂಡ್ ಗ್ರೈಂಡರ್ ಇವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಹಾಗೂ ಪ್ರೀತಿಯ ಸ್ವಾಗತ. ಈ ಒಂದು ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿದ್ದಾರೆ ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಕುಚಲಕ್ಕಿ ಮತ್ತು ಅವಲಕ್ಕಿ, ಹಾಗೆ ಕೆಸಿ ಪ್ಯೂರ್ ಕೌ ಗೀ, ನಾನಾ ಮಸಾಲಾ, ಶಶಿ ಸೋಪ್, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. ವೀಕ್ಷಕರೇ, ಸೊ ಇವರೆಲ್ಲರೂ ಕೂಡ ನಮ್ಮ ಪ್ರಾಯೋಜಕರು ಮತ್ತು ಸಹ ಪ್ರಾಯೋಜಕರಾಗಿದ್ದಾರೆ. ಮತ್ತೊಮ್ಮೆ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಿ. ಇವತ್ತು ಈ ಸಂಚಿಕೆಯಲ್ಲಿ ಯಾವ ಅತಿಥಿ ಬರ್ತಾರೆ, ಯಾವ ಡಿಶ್ ಹೇಳ್ಕೊಡ್ತಾರೆ ಅಂತೇಳಿ ಕುತೂಹಲ ನಿಮ್ಗಿರ್ಬೋದು, ಹಸಿವು ಕೂಡ ಆಗಿರ್ಬೋದು. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಇವತ್ತಿನ ಸಂಚಿಕೆಯ ನಮ್ಮ ಅತಿಥಿ ಗೌರಿ ಶೆಣೈ ಅವರು ಮಂಗಳೂರಿಂದ ಸ್ವಾಗತಿಸೋಣ. ನಮಸ್ತೆ ಗೌರಿ ಶೆಣೈ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಹೇಗಿದ್ದೀರಿ? ಫೈನ್, ಓಕೆ. ಸೊ ಎಲ್ಲರೂ ಕೂಡ ಕುತೂಹಲ ಇದೆ, ಮಂಗಳೂರಿನ ಗೌರಿ ಶೆಣೈ ಅವರು ಇವತ್ತು ನಮ್ಮ ಸವಿರುಚಿ ಕಾರ್ಯಕ್ರಮದಲ್ಲಿ ಏನು ಸ್ಪೆಷಲ್ ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ಆ ಸ್ಪೆಷಲನ್ನು ನಮ್ಮ ಕಿಚನ್ಗೆ ಹೋಗಿ ರೆಡಿ ಮಾಡಿ ಅವರಿಗೆ ತೋರಿಸುವ. ರೆಡಿ? ಎಸ್, ಪ್ಲೀಸ್ ಕಾ. ಗೌರಿ ಶೆಣೈ ಅವರೇ, ಮತ್ತೊಮ್ಮೆ ಕಿಚನ್ಗೆ ನಿಮಗೆ ಸ್ವಾಗತ. ಎಲ್ಲರೂ ಕೂಡ ಈಗ ಕ್ಯೂರಿಯಾಸಿಟಿಯಲ್ಲಿ ಇದ್ದಾರೆ ಟಿವಿ ನೋಡಿಕೊಂಡು. ಗೌರಿ ಶೆಣೈ ಅವರು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತೇಳಿ, ಏನು ಮಾಡ್ತಾ ಇದ್ದಾರೆ ಮೇಡಮ್ ನಮಗೋಸ್ಕರ? ನಾನು ಇವತ್ತೊಂದು ನಮ್ಮ GSB ಸ್ಪೆಷಲ್ ಒಂದು, ಓಕೆ, ಇದು ನಾವು ಮಾವಿನ ಹಣ್ಣು ಮತ್ತು ಪೈನಾಪಲ್ ಇದು ಸಾಸಿವೆ ಅಂತ ಹೇಳ್ತೇವೆ. ಮಾವಿನ ಹಣ್ಣು ಮತ್ತು ಪೈನಾಪಲ್ ಇದು ಸಾಸಿವೆ. ಓಕೆ, ನಾವು ಮಾವಿನ ಹಣ್ಣು ಸಾಸಿವೆ ನಾವು ಜನರಲ್ ಆಗಿ ಕೇಳಿರ್ತೇವೆ. ಮಾವಿನ ಹಣ್ಣು ಮತ್ತು ಪೈನಾಪಲ್ ಒಟ್ಟಿಗೆ ಹಾಕಿ ಸಾಸಿವೆ, ಗ್ರೇಪ್ಸ್ ಕೂಡ ಹಾಕಿ. ಓಕೆ, ಬಹುಶಃ ಇದು ಈ ನೀವು ಮಾಡುವಂಥ ಐಟಮ್ ಮಕ್ಕಳಿಗೆ ತುಂಬ ಇಷ್ಟ ಆಗಿರ್ಬೋದು, ಮತ್ತು ಒಂದು ಸ್ವಲ್ಪ ಆರೋಗ್ಯಕ್ಕೂ ಕೂಡ ಸ್ವಲ್ಪ ಒಳ್ಳೆಯದು, ಯಾಕಂದರೆ ಫ್ರೂಟ್ಸ್ ಎಲ್ಲ ಹಾಕಿ ಮಾಡ್ತಾ ಇದ್ದಾರೆ. ಓಕೆ, ಶುರು ಮಾಡೋಣ. ಮೊದಲಿಗೆ ಏನು ಬೇಕು? ಬೇಯಿಸ್ಲಿಕ್ಕೆ ಇಲ್ಲ, ಓಕೆ, ಖಾಲಿ ಮಸಾಲೆ ಮಾಡಿ. ಅದಕ್ಕೆ ನಾನೀಗ ಫಸ್ಟಿಗೆ ನಾವು ಮಸಾಲೆ ಮಾಡಿಕೊಳ್ಳುವ. ಓಕೆ, ಈ ಮಸಾಲೆಗೆ ಓಕೆ ಒಂದು 3-5 ಮೆಣಸು ಹಾಕಿ ನನಗೆ ಇದು ಮಿಕ್ಸಿಯಲ್ಲಿ ಮಾಡಿ ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಮಿಕ್ಸಿ ಜಾರ್. ಓಕೆ, ನಾನು ಹುರಿದ ಮೆಣಸಿದ್ದು, ಓಕೆ, ಒಣಮೆಣಸು ಹುರ್ಕೊಳ್ಬೇಕು. ಅದರದ್ದು ವಾಸನೆ ಎಲ್ಲ ಸ್ವಲ್ಪ ಹೋಗಬೇಕು, ಹಸಿ ವಾಸನೆ ಹೋಗಬೇಕು. ಇದಕ್ಕೆ ತೆಂಗಿನ ತುರಿ ನಾನೀಗ ಒಂದು ಬೌಲ್ ಅಷ್ಟೇ ಕೊಂಡಿದ್ದೇನೆ. ಸರಿ, ಇದರಲ್ಲಿ ಒಂದು ಅರ್ಧ ಹೋಳಿನಷ್ಟು ಉಂಟು, ಚಿಕ್ಕದು. ಸರಿ, ಇದು ನಾವೇನಾದರೂ ಫಂಕ್ಷನ್ ಎಲ್ಲ ಇರ್ತದಲ್ಲ, ಆ ಟೈಮಲ್ಲಿ ಎಲ್ಲ ಮಾಡೋದು ಇದು ಜಾಸ್ತಿ. ಓಕೆ, ಮದುವೆ ಫಂಕ್ಷನಲ್ಲಿ ಅಥವಾ ಹೀಗೆ ಹಬ್ಬದ ಸಮಾರಂಭಗಳಲ್ಲಿ ತುಂಬ ಜನ ಬಂದಾಗ. ಹೌದು, ಅವಾಗ ಇದು ಹೆಚ್ಚಾಗಿ ಇದನ್ನು ಮಾಡ್ತೀವಿ. ಓಕೆ, ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ. ಇದು ಸ್ವಲ್ಪ ನೈ ಆಗಲಿ, ಮತ್ತೆ ಸಾಸಿವೆ, ಇಲ್ಲಾದ್ರೆ ತುಂಬ ಕಹಿ. ಇದನ್ನು ಗ್ರೈಂಡ್ ಮಾಡಿಕೊಳ್ಳೋದಾ? ಸ್ವಲ್ಪ ನೀರು ಹಾಕ್ಬೋದು. ಈಗ ಇದನ್ನು ನಯವಾಗಿ ಕಟ್ಕೊಳ್ಬೇಕು. ನೀರು ಎಷ್ಟು ಬೇಕು ನೋಡಿ, ಸಾಕಾಗ್ಬೋದಾ? ಸಾಕು. ಮೇಡಮ್, ಇದು ಸದ್ಯಕ್ಕೆ ಸಾಕಾ ಅಂತ ನೋಡಿ. ಇದಕ್ಕೆ ಬೇರೆ ಎಂತಾದ್ರೂ ಹಾಕ್ಲಿಕ್ಕಿದೆಯಾ? ಸಾಸಿವೆ ಹಾಕ್ಲಿಕ್ಕೆ. ಓಕೆ, ಸಾಸಿವೆ ಹಸಿ ಹಾಕುದಾ ಅಥವಾ ಹಸಿ ಸಾಸಿವೆ? ಓಕೆ, ಈಗ ಇದನ್ನು ಮತ್ತೆ ಗ್ರೈಂಡ್ ಮಾಡಬೇಕು. ಹೌದು, ಸಾಸಿವೆ ಸ್ವಲ್ಪ ನೈ ಆಗಬೇಕು. ಸ್ವಲ್ಪ ಉಪ್ಪು ಹಾಕ್ತೇನೆ. ಓಕೆ, ಮತ್ತೆ ನೋಡಿ ಹಾಕೋದು. ಈಗ ಇದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳುವಂಥದ್ದು. ಮತ್ತೆ ಸಕ್ಕರೆ 1 ಸ್ಪೂನಷ್ಟು ಸಾಕಾಗ್ತದೆ. ಬೇರೆ ಹಾಕಲಿಕ್ಕಿದೆ ಅಷ್ಟೇ. ಇದಕ್ಕೆ ನೀರನ್ನು ಸೇರಿಸ್ಕೊಳ್ಬೋದು ಅಥವಾ ಹೀಗೆ ಸ್ವಲ್ಪ ನೀರು ಹಾಕಿ, ಮತ್ತೆ ನೀರು ಮಾಡಲಿಕ್ಕೆ ಉಂಟು, ಹಾಕಿ ನೀರು ಹಾಕಿ ಸ್ವಲ್ಪ.
ಗೌರಿ ಅವರೇ ಆಗಿದೆ ನೋಡಿ, ಸಾಕಾಗಿದೆ, ಸಾಕಾ? ಓಕೆ, ನೆಕ್ಸ್ಟ್ ಈಗ ಇದೆಲ್ಲ ಫ್ರೂಟ್ಸನ್ನು ನಾವು ಇದಕ್ಕೆ ಹಾಕ್ಕೊಳ್ಬೇಕು. ಎಲ್ಲ ಫ್ರೂಟ್ಸನ್ನು ಬೌಲಿಗೆ ಹಾಕೊಳ್ಳಿ. 1 ಕಪ್ ದ್ರಾಕ್ಷಿ, 1 ಕಪ್ ಪೈನಾಪಲ್, ಹಸಿ ಪೈನಾಪಲ್ ಅಲ್ಲ, ಇದು ಒಂದು ಮ್ಯಾಂಗೋ, ಮಾವಿನ ಹಣ್ಣು, ಎಲ್ಲ 1 ಕಪ್ ಅಲ್ಲ, ಈಚ್ ಕ್ವಾಂಟಿಟಿ. ಓಕೆ, ಉಪ್ಪು ಹಾಕಿದ್ದೇನೆ. ಓಕೆ, ಮತ್ತೆ ಬೇಕಾದ್ರೆ ನೋಡಿ ಹಾಕೊಳ್ಬೋದು. ಈಗ ಇದೆಲ್ಲ ಮಿಶ್ರಣಕ್ಕೆ ನಾವು ಕಡ್ದಿವಂತದ್ದು ಹಾಕೋದು, ಮಿಕ್ಸ್ ಮಾಡೋದು. ಓಕೆ, ಇದೀಗ ಕಾಂಬಿನೇಷನ್ ಯಾವುದರೊಟ್ಟಿಗೆ ಇದನ್ನು ತಗೊಳ್ಬೋದು? ಇದು ಹಾಗೆ ತಿನ್ಲಿಕ್ಕೆ ಊಟದಲ್ಲಿ ಸೈಡಿಗೆ ಡಿಶ್ ಆಗಿ ಹಾಕ್ತೇವೆ. ಓಕೆ, ಬೆಳಿಗ್ಗೆ ಕೂಡ ದೋಸೆ ಒಟ್ಟಿಗೆ ಹಾಗೆ ಏನಾದರೂ ಕಾಂಬಿನೇಷನ್ ಒಳ್ಳೇದಾಗ್ಬೋದಾ? ಅಂದ್ರೆ ನಾವು ಇದುವರೆಗೂ ದೋಸೆ ಒಟ್ಟಿಗೆಲ್ಲ ತಿನ್ನಲಿಲ್ಲ, ಹೆಚ್ಚಾಗಿ ನಾವು ಊಟದ ಟೈಮಲ್ಲಿ ಮಾಡೋದು. ಊಟದೊಟ್ಟಿಗೆ ಸೈಡ್ ಡಿಶ್ ಅದು ಎಲೆಯಲ್ಲಿ ಸೈಡಿಗೆ ಕೋಸಂಬರಿ ಪಲ್ಯ ಬಾಕಿದೆಲ್ಲ ಹಾಕುವಾಗ ಇದು ಕೂಡ ಮತ್ತೆ ಬಾಕಿ ದಿವಸ ಸಹ ಹಾಗೆ. ಓಕೆ, ವಿಶೇಷ ಏನಾದರೂ ಇರುವಾಗ ಹಬ್ಬ ಹರಿದಿನಗಳಲ್ಲೆಲ್ಲ ಇದನ್ನು ಮಾಡ್ಕೋಬಹುದು. ಓಕೆ, ಇದು ನಮ್ಮಲ್ಲಿ ಮಾವಿನ ಹಣ್ಣಿನ ಸೀಸನಲ್ಲಿ ಮಾಡಿಯೇ ಮಾಡ್ತಾರೆ ಇದನ್ನು. ಪ್ರತಿಯೊಬ್ಬರು ಕೂಡ ಪ್ರತಿ ಮನೆಯಲ್ಲಿ ಕೂಡ ಇಂಥ ಒಂದು ಡಿಶ್ ಇದ್ದೇ ಇರ್ತದೆ. ಇದಕ್ಕೆ ಸ್ಪೆಷಲ್ ಏನಾದರೂ ಹೆಸರು ಏನಾದರೂ ಉಂಟು ಇದಕ್ಕೆ? ನಮ್ಮ ಭಾಷೆಯಲ್ಲಿ ನಾವು ಅವನಸಂಬೆ ಸಸಾಮ್ ಅಂತ ಹೇಳ್ತೇವೆ. ಅವನಸಂಬೆ ಸಸಾಮ್, ಅವನಾಸ್ ಅಂದ್ರೆ ಇದು ಪೈನಾಪಲ್, ಓಕೆ, ಅಂಬೆ ಅಂದ್ರೆ ಮಾವಿನ ಹಣ್ಣು, ಅವನಸಂಬೆ ಸಸಾಮ್. ಓಕೆ, ಆ್ಯಕ್ಚುಲಿ ಹೆಸರು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ GSP ಅವರಿಗೆಲ್ಲ ಇಮಿಡಿಯೇಟ್ಲಿ ಗೊತ್ತಾಗ್ತದೆ, ಅವರು ಹೆಸರು ಹೇಳ್ಬೇಕು ಅಂತಿಲ್ಲ, ಇದು ಇದೆ ಅಂತೇಳಿ ಅವರೇ ಗೆಸ್ ಮಾಡ್ತಾರೆ. ಗೊತ್ತಾಗ್ತದೆ. ಎಸ್, ಓಕೆ, ಹೌದು, ನಮ್ಮ ಇವರಿಗೆ ಎಲ್ಲರಿಗೂ ಗೊತ್ತುಂಟು ಇದು 100%. ನಾನು ಮತ್ತೆ ಬೇರೆ ಪಕ್ಕನೆ ಮಾಡೋರು ಕೆಲವರು ಕೇಳ್ತಾರೆ ನನ್ನ ಹತ್ರ, ಅದು ನಿಮ್ಮಲ್ಲಿ ಮಾಡೋದು ಅದು ಹೇಗೆ ಮಾಡೋದು ಈಗ ನೋಡುವಾಗ ಎಲ್ಲರಿಗೂ ಅದನ್ನ ಆಕ್ಚುಲಿ ಯೂಶುವಲ್ ಆಗಿ ಹೇಳ್ತಾರೆ, ನೀರು ಹಾಕ್ಬೇಕು. ಅಂದ್ರೆ ನಮ್ಮಲ್ಲಿರುವಂತ ಗೊತ್ತಿರುವಂತ ವಿದ್ಯೆಯನ್ನು ಬೇರೆಯವ್ರಿಗೆ ಹೇಳಿಕೊಟ್ರೆ, ಅದು ಯಾವುದೇ ವಿದ್ಯೆ ಇರಲಿ ಬೇರೆಯವ್ರಿಗೆ ಹೇಳಿಕೊಟ್ರೆ ಒಳ್ಳೇದು ಆಕ್ಚುಲಿ, ಮತ್ತೆ ಉಳಿತದಲ್ಲ ಅದು ಮುಂದೆ ಸಹ. 100% ಸುಲಭ ಆಗಿದ್ರಿಂದ ಯಾರು ಕೂಡ ಮಾಡ್ಬೋದು, ಇಮಿಡಿಯೇಟ್ಲಿ ಮಾಡ್ಬೋದು. ಕರೆಕ್ಟ್, ಯಾರಾದರೂ ಗೆಸ್ಟ್ ಎಲ್ಲ ಮನೆಗೆ ಬಂದರೆ ಸ್ಪೆಷಲ್ ಆಗಿ ಇಮಿಡಿಯೇಟ್ಲಿ ರೆಡಿ ಮಾಡ್ಕೊಳ್ಬೋದು, ಐಟಮ್ಸ್ ಎಲ್ಲ ರೆಡಿ ಇದ್ದರೆ. ಹೌದು, ಇದೊಂದು ಸ್ವಲ್ಪ ನಮ್ಮ ಟ್ರೆಡಿಷನಲ್ ಫುಡ್ ಆಗಿ ಯಾವ್ದು ನಮ್ಮ ಕೊಂಕಣಿ ಕಮ್ಯುನಿಟಿಗೆ ಸ್ವಲ್ಪ ಬರುವಾಗ ಟ್ರೆಡಿಷನಲ್ ಫುಡ್ ಆಗಿರ್ತದೆ. ಓಕೆ, ಎಲ್ರಿಗೂ ಇಷ್ಟ ಸಹ, ಮತ್ತೆ ಬೇಗ ಆಗುದು ಸುಲಭವಾಗಿ. ಓಕೆ, ಆಲ್ಮೋಸ್ಟ್ ರೆಡಿ ಆಗಿದೆ. ಮಿಕ್ಸ್ ಎಲ್ಲ ಚೆನ್ನಾಗಿ ಮಾಡಿ ಆನಂತರ ಸರ್ವಿಂಗ್ ಬೌಲಿಗೆ ಹಾಕಿ ಗೌರಿ ಅವರು ಕೊಡ್ತಾರೆ. ನಮಗೆ ಬಹುಶಃ ಇದನ್ನು ನೋಡುವಾಗ ಇದಕ್ಕೆ ಕಾಂಬಿನೇಷನ್ ಎಲ್ಲ ಒಂದು ಸ್ವಲ್ಪ ನೀರು ದೋಸೆ ಎಲ್ಲ ನಮಗೆ ಸಿಕ್ಕಿದ್ರೆ, ಚಪಾತಿ ಎಲ್ಲ ಸಿಕ್ಕಿದ್ರೆ ಒಂದು ಒಳ್ಳೆ ಬೆಳಗಿನ ಸಮಯಕ್ಕೆ, ಮತ್ತು ಅವರು ಹೇಳಿದಾಗೆ ಮಧ್ಯಾಹ್ನ ಊಟಕ್ಕೂ ಕೂಡ ಒಂದು ಒಳ್ಳೆ ಡಿಶ್. ಸೊ ಟೇಸ್ಟ್ ಮಾಡುವ ಅದಕ್ಕಿಂತ ಮುಂಚೆ ಅವರು ಸರ್ವ್ ಮಾಡಿ ಕೊಡ್ತಾರೆ. ಮತ್ತೆ ಒಂದು ಇದನ್ನು ಮಾಡಿದ ಮೇಲೆ ನಾವು ಬೆಳಿಗ್ಗೆ ಮಾಡಿಟ್ರೆ ಪಕ್ಕನೆ ಇದು ಹಸಿ ಅಲ್ವಾ ಎಲ್ಲ, ಅದು ಹಾಳಾಗೋ ಚಾನ್ಸ್ ಹೊರಗೆ ಇಟ್ಟರೆ ಬೇಗ ಆಗ್ತದೆ. ಹಾಗೆ ಫ್ರಿಜ್ ಅಲ್ಲಿ ಇಡಬಹುದು, ತಣ್ಣಗೆ ಅದು ಸಹ ಒಳ್ಳೆಯದು, ಅದು ಇನ್ನೂ ಕೂಡ ಸ್ವಲ್ಪ ರುಚಿ ಜಾಸ್ತಿ ಆಗ್ತದೆ ತಣ್ಣಗಾಗಿ ಕೊಟ್ಟರೆ. ಓಕೆ, ಪರಿಮಳ ಬರ್ತಾ ಇದೆ, ಯಾಕಂದ್ರೆ ಆಲ್ರೆಡಿ ಎಲ್ಲ ಸ್ವಲ್ಪ ಹಸಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ ಕಾರಣ ಪರಿಮಳ, ಸಾಸಿವೆದ ಪರಿಮಳ. ಹೌದು, ಮಾವಿನ ಹಣ್ಣು ಮತ್ತು ಪೈನಾಪಲ್, ಇದು ಸಾಸಿವೆ. ಎಸ್ ವೀಕ್ಷಕರೇ, ಮ್ಯಾಂಗೋ ಮತ್ತು ಪೈನಾಪಲ್ನ ಸಾಸಿವೆ ನನ್ನ ಕೈಯಲ್ಲಿದೆ. ರುಚಿ ನೋಡಿ ಹೇಳ್ತೇನೆ ಹೇಗಾಗಿದೆ ಅಂತ. ಮಾವಿನ ಹಣ್ಣು ಹಾಗೂ ಅನಾನಸ್ ಸಾಸಿವೆ ತಯಾರಿಸುವ ವಿಧಾನ. ಮೊದಲಿಗೆ 2 ರಿಂದ 3 ಹುರಿದ ಒಣಮೆಣಸಿಗೆ 1 ಕಪ್ ತೆಂಗಿನ ತುರಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಅರ್ಧ ಚಮಚದಷ್ಟು ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ ಹಾಕಿ ರುಬ್ಬಿಕೊಳ್ಳಿ. ಇನ್ನೊಂದೆಡೆ 1 ಕಪ್ ದ್ರಾಕ್ಷಿ, 1 ಕಪ್ ಪೈನಾಪಲ್, 1 ಕಪ್ ಮಾವಿನ ಹಣ್ಣು, ರುಬ್ಬಿದ ಮಸಾಲೆ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ರುಚಿಕರವಾದ ಮಾವಿನ ಹಣ್ಣಿನ ಹಾಗೂ ಅನಾನಸ್ ಸಾಸಿವೆ ಸವಿಯಲು ಬಲು ರುಚಿ. ವೀಕ್ಷಕರೇ, ಗೌರಿ ಶೆಣೈ ಅವರು ಮಾಡಿದಂತ ಒಂದು ಡಿಶ್ ನನ್ನ ಕೈಯಲ್ಲಿದೆ. ರುಚಿ ಹೇಗಿದೆ ಅಂತ ಆಮೇಲೆ ಹೇಳ್ತೀನಿ. ಅದರ ನಂತರದಲ್ಲಿ ಇನ್ನೊಂದು ಡಿಶ್ ಅವರು ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಯಾವ ಡಿಶ್ ಹೇಳ್ತೀನಿ ಒಂದು ಸಣ್ಣ ವಿರಾಮದ ನಂತರ. ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಮತ್ತು ಗ್ರೈಂಡರ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರೂ ಕೂಡ ಮತ್ತೆ ಸ್ವಾಗತ. ಹಾಗೆ ಈ ಒಂದು ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿದ್ದಾರೆ ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಕುಚ್ಚಲಕ್ಕಿ ಮತ್ತು ಅವಲಕ್ಕಿ. ಹಾಗೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿದ್ದಾರೆ KC ಪ್ಯೂರ್ ಕೌ ಗೀ, ಹಾಗೆ ನಾನಾ ಮಸಾಲಾ, ಶಶಿ ಸೋ, ಐಶ್ವರ್ಯ KT ಸ್ಪೆಷಾಲಿಟಿ, ಪೋಸ್ಟ್ ಮ್ಯಾನ್ ತೂರ್ದಾಲ್, ವಿ ಕೇರ್ ಸ್ಕಿನ್ ಅಂಡ್ ಹೇರ್ ಕ್ಲಿನಿಕ್. ಎಸ್, ವಿರಾಮದ ಬಳಿಕ ಮತ್ತೆ ನಿಮಗೂ ಕೂಡ ಸ್ವಾಗತ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ಡಿಶ್ ಯಾವುದು? ಈಗ ನಾನು ಸೂಪ್ ಮಾಡ್ತಾ ಇದ್ದೇನೆ. ಒಂದು ಸೂಪ್, ಮಳೆಗಾಲದಲ್ಲಿ ಎಲ್ಲರಿಗೂ ಬೇಕಾಗುವಂತ ಒಂದು ಸೂಪ್, ಖಾದ್ಯ.
ರಾಗಿದು ಸೂಪ್. ಓಕೆ, ನಾವು ಬೇರೆ ಬೇರೆ ಕಾರ್ನ್ ಸೂಪ್ ಅಥವಾ ಬಾಕಿದೆಲ್ಲ ನಾರ್ತ್ ಇಂಡಿಯನ್ ಬಾಕಿದೆಲ್ಲ ಅಂಥದ್ದೆಲ್ಲ ನಾವು ಕೇಳಿದ್ದೇವೆ. ಸೊ ಇದು ಸ್ಪೆಷಲಿ ಸ್ವಲ್ಪ ರಾಗಿ ಆರೋಗ್ಯ ಕೂಡ ಒಳ್ಳೆಯದು, ಬಾಯಿಗೂ ಕೂಡ ಒಳ್ಳೆಯದು. ರಾಗಿ ಸೂಪ್ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಆಗಿದೆ. ಮೊದಲಿಗೆ ನನಗೆ ಒಂದು ಬಾಣಲೆ ಕೊಡಿ. ಬಾಣಲೆ, ಓಕೆ. ಓಕೆ, ಇದಕ್ಕೆ ಸ್ವಲ್ಪ ತುಪ್ಪ ಇದ್ರೆ ಹಾಕಿ. ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಸಹ ಹಾಕ್ಬೋದು. ಬೆಣ್ಣೆ ಆಗ್ಬೋದು, ತುಪ್ಪ ಕೂಡ ಆಗ್ಬೋದು. ನಮ್ಮ ಅಡುಗೆ ಮನೆಯಲ್ಲಿ ನಾವು ಬಳಸ್ತಾ ಇದ್ದೀವಿ ಕೇಸಿ ಪ್ಯೂರ್ ಹಸುವಿನ ತುಪ್ಪ. ಕೇಸಿಗೆ ಎಷ್ಟು ಬೇಕಾಗ್ತದೆ? 1-2 ಸ್ಪೂನ್ ಹಾಕಿ. 2 ಟೀ ಸ್ಪೂನ್ ಕೇಸಿಗೆ ಬಳಸ್ಕೊಳ್ತಾ ಇದ್ದೀವಿ. ಕೇಸಿ ಶುದ್ಧ ಹಸುವಿನ ತುಪ್ಪ ಕೇಸಿಗೆ 2 ಟೀ ಸ್ಪೂನಾ? ಇದು ಈಗ ಸ್ವಲ್ಪ ಬಿಸಿ ಆದ ತುಪ್ಪ ಹಾಕಿದ್ದೇವೆ, ಬಿಸಿಯಾಗಿದೆ. ಇದಕ್ಕೆ ಸ್ವಲ್ಪ ಅನಂತರ ನೀರುಳ್ಳಿಯನ್ನು ಹಾಕೊಳ್ಳುವ. ನೀರುಳ್ಳಿ ಸಣ್ಣಗೆ ಹಚ್ಚಿದಂಥ ನೀರುಳ್ಳಿ. ಹೌದು, ತುಂಬ ಸಣ್ಣ ಹಚ್ಕೊಳ್ಬೇಕು. ಓಕೆ. ಮತ್ತು ಇದು ಬೆಳ್ಳುಳ್ಳಿ ಸಣ್ಣಗೆ ಹಚ್ಚಿದಂಥ ಬೆಳ್ಳುಳ್ಳಿ. ಇದು ಶುಂಠಿ, ಹಸಿ ಶುಂಠಿಯನ್ನು ಚಿಕ್ಕದಾಗಿ ಕಟ್ ಮಾಡಿದ್ದೀರಿ. ಓಕೆ. ಸ್ವಲ್ಪ ಮನೆಯಲ್ಲಿ ಈ ರೀತಿ ಎಲ್ಲ ಮಾಡ್ತಾ ಇರ್ತೀರಾ ನೀವು? ಹೌದು, ಜಾಸ್ತಿ. ಓಕೆ, ಏನು ಹೇಳಿದ್ರಿ? ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಆಗಬೇಕು ಅಂತಿಲ್ಲ, ಅದು ಮತ್ತೆ ಬಾಯ್ಲ್ ಮಾಡ್ತೇವಲ್ಲ, ಮತ್ತೆ ಗ್ರೀನ್ ಚಿಲ್ಲಿ ಹಾಕೋದು. ಇದು ಖಾರಕ್ಕೆ ಎಷ್ಟು ಬೇಕು ನಿಮಗೆ ನೋಡಿಕೊಂಡು ಅಷ್ಟು ಹಾಕೊಂಡ್ರೆ ಆಯಿತು. ಮನೆಯಲ್ಲಿ ಚಿಕ್ಕ ಮಕ್ಕಳೆಲ್ಲಿದ್ದರೆ ಸ್ವಲ್ಪ ಖಾರ ಕಮ್ಮಿ, ದೊಡ್ಡವರೇ ಇದ್ದರೆ ಸ್ವಲ್ಪ ಖಾರ ಜಾಸ್ತಿ. ಇದು ಮೆಣಸು ಸ್ವಲ್ಪ ಖಾರ ಜಾಸ್ತಿ ಇದೆ. ಓಕೆ. ಇದೀಗ ನಾನು ಇದಕ್ಕೆ ಕ್ಯಾರೆಟ್ ಹಾಕ್ತೇನೆ, ಸಣ್ಣಗೆ ಕಟ್ ಮಾಡಿದಂತಹ ಕ್ಯಾರೆಟ್. ಇದಕ್ಕೆ ನಿಮಗೆ ಬೇಕಾಗಿದೆ ಎಂತ ಬೇಕಾದ್ರೆ ಅದು ಹಾಕೊಳ್ಬೋದು. ತರಕಾರಿಯಲ್ಲಿ ವೆಜಿಟೇಬಲ್ಸ್ ಯಾವುದು ಬೇಕು ಅದೆಲ್ಲ ಹಾಕೊಳ್ಬೋದು. ಓಕೆ. ಮಶ್ರೂಮ್ ಹಾಕಿದ್ರೆ ಸೂಪರ್ ಆಗ್ತದೆ. ಇನ್ನು ಕೂಡ ಒಳ್ಳೆದು. ನನಗೆ ಸಿಗ್ಲಿಲ್ಲ ಇವತ್ತು. ಓಕೆ. ಹಾಗಾಗಿ ಇಲ್ಲಾದ್ರೆ ಮಶ್ರೂಮ್ ಹಾಕಿ ಮಾಡುವಾಗ ಭಾರಿ ಒಳ್ಳೆದಾಗ್ತದೆ ಟೇಸ್ಟ್. ಇದು ಸ್ವಲ್ಪ ಕ್ಯಾಬೇಜ್ ಹಾಕ್ತಿದ್ದೇನೆ. ಕ್ಯಾಬೇಜ್ ಎಲ್ಲ ಸಣ್ಣಗೆ ಕಟ್ ಮಾಡ್ಕೊಳ್ಬೇಕು. ಚಿಕ್ಕದಾಗಿ ಹಚ್ಕೊಂಡ್ರೆ ಸ್ವಲ್ಪ ಬೇಗ ಇದು ಮತ್ತೆ ತಿನ್ನಲಿಕ್ಕೆ ಸಹ ಒಳ್ಳೆದಾಗ್ತದೆ. ಓಕೆ. ಈಗ ನಾವು ಇದು ಮಾಡುವಾಗ ಇದು ನಾನು ಇದು ತಗೊಂಡಿದ್ದೇನೆ, ರಾಗಿ ಹಿಟ್ಟು. ಓಕೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಕಲಿಸ್ಕೊಳ್ಬೇಕು. ಅದಕ್ಕೆ ಹಾಕ್ಬೋದಾ? ಹಾಂ. ಓಕೆ. ಎಷ್ಟು ಬೇಕು ನೋಡಿ. ಸಾಕು ಫುಲ್. ಇದು ಚೆಂದ ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಮಳೆ ಅಲ್ವಾ? ಖಂಡಿತವಾಗಿ ಕೂಡ ಮಳೆಗಾಲದಲ್ಲಿ ಇಂಥದ್ದೆಲ್ಲ ಡಿಶ್ ಬಹಳಷ್ಟು ನೆನಪಾಗ್ತದೆ. ಇನ್ನೊಂದು, ಮನೆಯಲ್ಲೇ ಈ ರೀತಿ ಆಗಿರುವಂಥ ಖಾದ್ಯಗಳನ್ನು ಮಾಡಿಕೊಂಡು ತಿಂದರೆ ಅದು ಒಳ್ಳೇದು ಅಂತ. ಯಾಕಂದರೆ ಅಂಗಡಿಗೆ ಹೋಗಿ ಪ್ಯಾಕೆಟ್ ತಂದು ಅದನ್ನು ಸುರಿದು ಬಿಸಿ ಮಾಡಿ ತಿನ್ನುವುದಕ್ಕಿಂತ ಬಹುಶಃ ಇದೆಲ್ಲ ಸ್ವಲ್ಪ ಸುಲಭ ಕೂಡ, ಮತ್ತು ಮನೆಯವರು ಎಲ್ಲರೂ ಕೂಡ ಮನೆಯಲ್ಲೇ ಮಾಡಿದಂತೇಳಿ ನಮಗೂ ಕೂಡ ಒಂದು ಪ್ರೀತಿ ಇರ್ತದೆ. ಸೊ ಮತ್ತೆ ಇದನ್ನು ರಾಗಿ ಹಾಕಿ ಹೀಗೆ ಮಾಡಿ ಕುಡಿದ್ರೆ ಊಟ ಸಹ ಬೇಕಂತಿಲ್ಲ, ಹೊಟ್ಟೆ ಫುಲ್ ಆಗ್ತದೆ. ಒಮ್ಮೆಗೆ ಸಾಕಾಗ್ತದೆ. ಹಾಗೆ ಡಯಟಿನವರು ಇದನ್ನು ಯೂಸ್ ಮಾಡ್ಕೊಳ್ಬೇಕು. ಅಂದರೆ ಒಂದಷ್ಟು ಜನ ಡಯಟ್ನವ್ರು ನಾವು ಸೂಪು ಕುಡಿಲೇಬಾರ್ದು ಅಂತ ಬಹುಶಃ ಕೆಲವರನ್ನ ಅಂತ ಒಂದು ಮೈಂಡ್ ಸೆಟಪ್ ಇರ್ತದೆ ಕೆಲವರದ್ದು. ಸೊ ಅಂಥವ್ರು ಬಹುಶಃ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಇನ್ನೊಂದು ಸ್ವಲ್ಪ ಖಾದ್ಯಗಳನ್ನು ಬಳಸ್ಕೊಳ್ಬೋದು. ಅದಕ್ಕೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ನೀರು ಗಂಟು ಕಟ್ಕೊಳ್ಬಾರ್ದು ಅದು. ಈಗ ಫಸ್ಟಿಗೆ ಇದಕ್ಕೆ ಸ್ವಲ್ಪ ನೀರು ಹಾಕುವ. ನಾನು ಇಲ್ಲಿ ಒಂದು ಸ್ವಲ್ಪ ಸೋಯಾ ಸಾಸ್ ಹಾಕ್ತೇನೆ ಅದಕ್ಕೆ. ಚೆನ್ನಾಗಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿದ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಸೋಯಾ ಸಾಸ್, ಸ್ವಲ್ಪ ವಿನಿಗರ್, ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಬೇಕು. ನೀರು ಹಾಕ್ಬೋದಾ? ಹಾಂ, ನೀರು ಎಷ್ಟು? ಒಂದು ಅಂದಾಜು ಒಂದು ಅರ್ಧ ಗ್ಲಾಸ್ ಸಾಕಾಗ್ಬೋದಾ? 1 ಗ್ಲಾಸ್ ಅಷ್ಟು ಹಾಕಿ. 1 ಗ್ಲಾಸ್ ನೀರು ಹಾಕಿ. ಇನ್ನೂ ಸ್ವಲ್ಪ ಹಾಕಿ. ಮತ್ತೆ ಬೇಕಾದರೆ ನೋಡಿ ಹಾಕ್ಬೋದು. ಅಂದರೆ ರಾಗಿ ಸ್ವಲ್ಪ ತಿಕ್ಕಾಗ್ತದೆ ಬೇಗ. ಇದು ನಾನೀಗ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೇನೆ. ಆದರೂ ನೀರು ಹಾಕಿದ ನೀರಿಗೆ ಹಾಕುವಾಗ ಅದು ದಪ್ಪ ಆಗ್ತದೆ ಕೂಡಲೇ. ಕರೆಕ್ಟ್. ಅದಕ್ಕೆ ಸೂಪ್ ಸ್ವಲ್ಪ ತೆಳು ಇರಬೇಕಲ್ವಾ. ಈಗ ಉಪ್ಪು ಹಾಕಲಿಲ್ಲಲ್ಲ, ನಾನು ಉಪ್ಪು ಹಾಕ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಸ್ಪೂನ್ ಕೊಡ್ತೇನೆ. ಉಪ್ಪು ನೋಡಿ ಹಾಕಬೇಕು, ಅಂದರೆ ಸೋಯಾ ಸಾಸಲ್ಲಿ ಮತ್ತು ಇದರಲ್ಲಿ ಸ್ವಲ್ಪ ಉಪ್ಪು ಇರ್ತದೆ. ಅಂದರೆ ಉಪ್ಪಿಗೂ ಕೂಡ ಒಂದು ವಿಷಯ ಇದೆ. ಅಂದರೆ ಉಪ್ಪು ನಾಲಿಗೆಯ ತುದಿಯಲ್ಲಿದ್ದರೆ ರುಚಿ ಅಂತೆ. ಉಪ್ಪು ಜಾಸ್ತಿ ಆದರೆ ಮತ್ತೆ ದಾಹ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ
ಎಲ್ಲವೂ ಕೂಡ ಒಂದು ಪರಿಮಿತಿಯಲ್ಲಿ ಒಂದು ಪರಿಮಾಣ ಯಾವುದೇ ವಿಷಯ ಕೂಡ ಉಪ್ಪಿನಾಗೆ ರುಚಿಗೆ ಎಷ್ಟು ಬೇಕು ಅಷ್ಟಲ್ಲೇ ಇರಬೇಕು. ಜಾಸ್ತಿ ಆದ್ರೂ ಕೂಡ ಯಾವ ರಿಲೇಷನ್ ಇದಾಗ್ತದೆ, ಹಾಳಾಗ್ತದೆ. ಕಡಿಮೆ ಆದ್ರೂ ಕೂಡ ಅದು ಬಹುಶಃ ಮಾತಲ್ಲಿ ಕೂಡ ಅಷ್ಟೇ, ಅಡುಗೆ ಮನೆಯಲ್ಲಿ ನಾವು ಅಡುಗೆ ಮಾಡಬೇಕಾದ್ರೂ ಕೂಡ ಅಷ್ಟೇ, ಎಲ್ಲವೂ ಕೂಡ ಒಂದು ಉಪ್ಪಿನ ಹದದಲ್ಲಿ ಇರಬೇಕು. ಅಡಿಗೆಯಲ್ಲಿ ಉಪ್ಪಿನ ಹದದಲ್ಲಿ ಸ್ವಲ್ಪ ನೀರು ಹಾಕ್ತೀರಾ ಇದಕ್ಕೆ. ನಿಜವಾಗ್ಲೂ ಹಾಲಿನ ಹುಡಿ ಅಂದ್ರೆ ಸ್ವಲ್ಪ ಟೇಸ್ಟ್ ಕೊಡ್ತದೆ ಇದು. ಬೇಕಾದ್ರೆ ನೀವು ಹಾಲು ಕೂಡ ಹಾಕ್ಬೋದು ಅದಕ್ಕೆ. ಹಾಲು ಕೂಡ ಹಾಕ್ಬೋದು. ಸಾಕು. ಸೊ ಹಾಗೆ ವೀಕ್ಷಕರೊಂದು ಮಾತಿದೆ, ಅಂದರೆ ಮನೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ನಾವು ಸಾಕಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನು ನಾವು ಹಾಕ್ತೇವೆ, ಬಳಸ್ಕೊಳ್ತೇವೆ. ಹಾಗೆ ಅದರೊಟ್ಟಿಗೆ ಒಂದು ವಿಶೇಷವಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ಮನೆಯಲ್ಲಿರುವಂಥ ನಮ್ಮ ತಾಯಿ, ಸಹೋದರಿ, ಅಜ್ಜಿ, ಅಜ್ಜ ಇವರೆಲ್ಲ ಹಾಕ್ತಾಯಿದ್ರು. ಅದು ಏನು ಅಂತ ಕೇಳಿದರೆ ಪ್ರೀತಿ ಅಂತೆ. ಸೊ ನಾವು ಮನೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಪ್ರೀತಿಯಿಂದ ಅಡುಗೆ ಮಾಡಿದರೆ ಮನೆಯವರೆಲ್ಲರೂ ಕೂಡ ಅದನ್ನು ಪ್ರೀತಿಯಿಂದ ಸ್ವೀಕರಿಸ್ತಾರೆ ಅಂತೇಳಿ ಅದೊಂದು ಮಾತಿದೆ. ಸೊ ಬಹುಶಃ ಎಷ್ಟೋ ಇಂಥ ಒಂದು ಮಾತೆಯರು ನಮ್ಮ ಈ ವೇದಿಕೆಯಲ್ಲಿ ಬಂದು ಸಾಕಷ್ಟು ಹೊಸ ಹೊಸ ರುಚಿಗಳನ್ನು ಬಹಳಷ್ಟು ಪ್ರೀತಿಯಿಂದ ನಮಗೆ ಗೊತ್ತಿರುವಂಥ ವಿದ್ಯೆಗಳನ್ನು ಇನ್ನೊಬ್ಬರಿಗೆ ಹೇಳಬೇಕೆನ್ನುವಂಥ ನಿಟ್ಟಿನಲ್ಲಿ ಈ ನಮ್ಮ ರುಚಿಯ ಸವಿರುಚಿ ವೇದಿಕೆ ಒಂದು ಮಾದರಿ ಅಂತ ಹೇಳ್ಬೋದು. ಸೊ ಇದೀಗ ಇನ್ನೊಂದು ಕೇಳಿದೆ ನಾನು, ಯಾರು ಹೇಳಿದ್ದು, ನಾವು ಯಾವಾಗಲೂ ಒಳ್ಳೆ ಮನಸ್ಸಲ್ಲಿ ಇದು ಮಾಡಿದರೆ ಪಾಸಿಟಿವ್ ಎನರ್ಜಿಯಲ್ಲಿ ಬರ್ತದೆ, ಎಲ್ಲ ಕೆಲಸ ಒಳ್ಳೆದಾಗ್ತದೆ. ಅದಕ್ಕೆ ಸಹ ಅಡಿಗೆಗೆ ಸಹ ರುಚಿ ಸಿಗ್ತದೆ ಹೇಳಿ. 100%. ಸೊ ಅದೇ ಹೇಳ್ತಾರೆ, ಅಂದರೆ ಒಳ್ಳೆ ಮನಸ್ಸಿನಿಂದ ಏನೇ ಕೆಲಸ ಮಾಡಿದರೆ ಒಳ್ಳೇದಾಗ್ತದೆ ಅಂತ ಹೇಳ್ತಾರಲ್ಲ. ಸೊ ಆ ನಿಟ್ಟಿನಲ್ಲಿ ಅಡುಗೆಯನ್ನು ಕೂಡ ಅಷ್ಟೇ. ಬಹುಶಃ ಅದೆಲ್ಲ ಒಂದೊಂದು ವಿದ್ಯೆ ಎಲ್ರಿಗೂ ಕೂಡ ಬರುವುದಿಲ್ಲ ಅಂತ ನಾನು ಹೇಳ್ತೇನೆ. ಹಾಕಿ ಎಷ್ಟು ಬೇಕಷ್ಟು ನೋಡಿಕೊಂಡು, ಅಂದರೆ ಈ ಮಿಶ್ರಣಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಅದನ್ನು ರಾಗಿ ಮಿಶ್ರಣ ಹಾಕಿದ್ರೆ ಆಯ್ತು. ಸ್ವಲ್ಪ ನೀರು ಹಾಕಿ, ಅದು ದಪ್ಪ ಆಗ್ತಾ ಬರ್ತದೆ. ಓಕೆ. ಕಾರ್ನ್ಫ್ಲೋರ್ ಎಲ್ಲ ಹಾಕಿ ಮಾಡ್ತಾರಲ್ಲ, ಅದರ ಬದಲು ಇದನ್ನೇ ಜಾಸ್ತಿ ಹಾಕಿ ಮಾಡಿದರೆ ರಾಗಿಯನ್ನು ಹೊಟ್ಟೆ ಕೂಡ ಫುಲ್ ಆಗ್ತದೆ. ಮತ್ತೆ ಸ್ವಲ್ಪ ಹಾಕುದಾ? ಹಾಕಿ ಮತ್ತೆ ದಪ್ಪ ಆಗ್ತದೆ. ಸೊ ಬಹುಶಃ ಇದಕ್ಕೆ ಜಾಸ್ತಿ ಟೈಮ್ ಏನು ಬೇಕು ಅಂತಿಲ್ಲ. ಇದು ಕೂಡ ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಸರ್ವೇ ಸಾಮಾನ್ಯವಾಗಿ ಮನೆಯಲ್ಲಿ ಇರುವಂಥದ್ದೇ ಎಲ್ಲ ಇಂಗ್ರೀಡಿಯೆಂಟ್ಸ್, ಹೊಸದಾಗಿ ಸ್ಪೆಷಲ್ ಆಗಿ ಏನು ಅಂಥದ್ದು ಇಂಗ್ರೀಡಿಯೆಂಟ್ಸ್ ಏನಿಲ್ಲ. ಸೊ ಇದನ್ನೆಲ್ಲವನ್ನು ಯೂಸ್ ಮಾಡಿಕೊಂಡು ಸೊ ಇಮಿಡಿಯೇಟ್ಲಿ ದಿಢೀರಾಗಿ ಯಾರಾದರೂ ಬಂದರೂ ಕೂಡ ಇಮಿಡಿಯೇಟ್ಲಿ ಅವರಿಗೆ ಮಾಡಿಕೊಡ್ಬೋದು. ಈವ್ನಿಂಗ್ ಟೈಮಲ್ಲಿ ಯಾರಾದರೂ ಗೆಸ್ಟ್ ಬಂತು ಅಂತ ಹೇಳಿದ್ರೆ ಯಾವಾಗಲೂ ಚಹಾ, ಕಾಫಿ, ನಾರ್ಮಲ್ ಅಂಥದ್ದೇ ಕೊಡೋ ಬದಲು ಇಂಥದ್ದನ್ನೆಲ್ಲ ಮಾಡಿಕೊಟ್ರೆ ಅವ್ರಿಗೆ ಕೂಡ ಖುಷಿ ಆಗ್ತದೆ ಅಂತೇಳಿ. ಇದೀಗ ಎಷ್ಟು ಹೊತ್ತು ಬೇಕೇನು? ಆಲ್ಮೋಸ್ಟ್ ಕುದಿ ಬಂದರೆ ಆಯಿತು. ಅದು ಬೇಗ ಬೇಯ್ತದಲ್ಲ ರಾಗಿ. ಓಕೆ. ಅದಕ್ಕೇನು ಜಾಸ್ತಿ ಹೊತ್ತು ಹಿಡಿಯೋದಿಲ್ಲ. ಓಕೆ. ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ದಪ್ಪ ಆದರೆ ಸ್ವಲ್ಪ ಅಡಿಗೆ ತಾಗದ ಹಾಗೆ ಸ್ವಲ್ಪ ನೋಡಿದರೆ ಆಯಿತು. ಓಕೆ. ಬೇಕಾದ್ರೆ ಇನ್ನೂ ಸಹ ತೆಳು ಮಾಡ್ಕೊಳ್ಬೋದು, ಆದರೆ ಇದು ಸ್ವಲ್ಪ ತಿಕ್ಕಿದ್ರೆ ಒಳ್ಳೆಯದಾಗ್ತದೆ. ಕರೆಕ್ಟ್. ಅಂದರೆ ತುಂಬ ದಪ್ಪ ಇದ್ರೂ ಕೂಡ ಅಷ್ಟೇನು ತಿನ್ನುವಾಗ ಒಳ್ಳೆಯದಾಗೋದಿಲ್ಲ. ಕರೆಕ್ಟ್. ನೀವು ಊಟದ ಬದಲಿಗೆ ಇದೇ ಫುಲ್ ಆಗ್ತದೆ. ಓಕೆ. ಬೇರೆ ಯಾವ ಡಿಶ್ ಎಲ್ಲ ಮಾಡ್ತಾರೆ ಈ ಥರದ್ದು? ಏನಾದರೂ ಎಕ್ಸ್ಪೆರಿಮೆಂಟ್ ಏನಾದರೂ ಮಾಡ್ತಾ ಇರ್ತೀರಾ ಹೊಸದೇನಾದರೂ? ಇಲ್ಲೇ ಬಂದು ಮಾಡ್ತಾ ಇದ್ದೇನೆ ಈಗ. ಓಕೆ. ಇಲ್ಲೇ ಬಂದು ಮಾಡ್ತಾರೆ? ಇಲ್ಲ, ಮಾಡ್ತಾ ಇರ್ತೇನೆ ಮನೆಯಲ್ಲಿ ನಾನು. ಓಕೆ. ಮುಂಚೆ ಜಾಸ್ತಿ ಇತ್ತು ಮಕ್ಕಳು ಚಿಕ್ಕವರಿರಬೇಕಾದ್ರೆ. ಓಕೆ. ಈಗ ಮಕ್ಕಳು ದೊಡ್ಡವರಾಗಿದ್ದಾರೆ, ಅವರಷ್ಟಿಗೆ ಅವರ ಮಕ್ಕಳಿಗೆ ಮಾಡುವಷ್ಟು ಮಕ್ಕಳೆಲ್ಲ ಅಡುಗೆ ಮಾಡ್ತಾರೆ ಈಗ, ಅವರು ಕೂಡ ಅಡುಗೆ ಮಾಡ್ತಾರೆ ಸ್ಪೆಷಲ್ ಆಗಿ. ಏನಾದರೂ ಹೇಳ್ತಾರೆ, ಅಮ್ಮ ನಾನು ಇವತ್ತು ಅದು ಸ್ಪೆಷಲ್ ಮಾಡಿದೆ, ಇದು ಸ್ಪೆಷಲ್ ಮಾಡಿದೆ ಅಂತ ಮಾಡಿ ಹೇಳ್ತಾರೆ, ಫೋಟೋ ಹಾಕ್ತಾರೆ. ಓಕೆ. ಒಳ್ಳೇದು ಮಾಡ್ತಾರೆ ಈಗ. ಈಗ ನನಗಿಂತ ಅವರು ಫಸ್ಟ್ ಕ್ಲಾಸ್ ಐಟಮ್ಸ್ ಎಲ್ಲ. ಆದರೂ ತಾಯಿಯ ಕೈ ರುಚಿ ಅದೊಂದು ಬೇರೆ. ಇಲ್ಲಿ ಬರುವಾಗ ಮಾತ್ರ ಅವರಿಗೆ ಬೇಕಾಗಿದ್ದು ಲಿಸ್ಟ್ ಮಾಡಿ ಬರ್ತಾರೆ. ಓಕೆ. ಅದು ಮಾಡಬೇಕು, ಇದು ಮಾಡಬೇಕಂತ. ಓಕೆ. ಗೌರಿ ಅವರೇ, ಆಲ್ಮೋಸ್ಟ್ ಈಗ ಬಾಯ್ಲ್ ಆಗ್ತದೆ. ಬಾಯ್ಲ್ ಆಗಿದೆ. ಈಗ ಲಾಸ್ಟಿಗೆ ಇದಕ್ಕೆ ನೀವು ಹಾಲು, ಕ್ರೀಮು ಅಥವಾ ಏನಾದರೂ ಹಾಕ್ಬೋದು. ನಾನು ಇಲ್ಲಿ ಸ್ವಲ್ಪ ಹಾಲಿನ ಹುಡಿಗೆ ಸ್ವಲ್ಪ ಅದನ್ನು ಚೆನ್ನಾಗಿ ಕಲಸಿ ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು. ಟೇಸ್ಟ್ ಕೂಡ ಕೊಡ್ತದೆ. ಓಕೆ. ಈಗಲೇ ಒಂದು ಪರಿಮಳ ಬರ್ತಾ ಇದೆ. ಹೌದು. ಆಯ್ತು. ಇದು ಮತ್ತೆ ಪೆಪ್ಪರು, ಖಾರ ನೋಡಿ ಪೆಪ್ಪರ್ ಬೇಕಾದ್ರೆ ಪೆಪ್ಪರನ್ನು ಹಾಕ್ಕೊಳ್ಬೋದು. ಮತ್ತೆ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಹಾಕ್ತೇನೆ, ಮತ್ತೆ ಬೇಕಾದರೆ ಹಾಕ್ಕೊಳ್ಳಿ ಖಾರಕ್ಕೆ ಬೇಕಾದ್ರೆ. ವೀಕ್ಷಕರೇ, ಆಲ್ಮೋಸ್ಟ್ ಆಗಿದೆ ಗೌರಿ ಶೆಣೈ ಅವರು ತಯಾರಿಸಿದಂತಹ ರಾಗಿ ಮತ್ತು ವೆಜಿಟೇಬಲ್ನ ಸೂಪ್. ಬೆಳಗಿನ ಹೊತ್ತು ಕೂಡ ಆಗ್ಬೋದು, ಸಂಜೆ ಹೊತ್ತು ಕೂಡ ಆಗ್ಬೋದು. ದಿಢೀರ್ ಅಂತ ಯಾರಾದರೂ ಗೆಸ್ಟ್ ಬಂದರೆ ಸ್ಪೆಷಲ್ ಆಗಿ ಅವ್ರಿಗೆ ಏನಾದರೂ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ಇದನ್ನು ಒಂದ್ಸಲ ಟ್ರೈ ಮಾಡಿದ್ದು ಹೇಳ್ತಾ ಇದ್ದೀವಿ. ಆಲ್ಮೋಸ್ಟ್ ಆಗಿದೆ. ಆಫ್ ಮಾಡೋದಾ? ಎಸ್. ನೆಕ್ಸ್ಟ್ ಈಗ ಸರ್ವಿಂಗ್ಗೆ ಹಾಕೊಳ್ಳುವಂಥದ್ದು. ಮಶ್ರೂಮ್ ಹಾಕೊಳ್ಬೋದು, ಒಳ್ಳೆದಾಗ್ತದೆ. ಇದು ವೆಜಿಟೇಬಲ್ ಜೊತೆಗೆ ಮಶ್ರೂಮ್ ಇದ್ದರೆ ಮಶ್ರೂಮನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು, ಇನ್ನೂ ಸ್ವಲ್ಪ ಒಳ್ಳೆಯದಾಗ್ತದೆ. ಯಾವ ಟೈಪ್ ಇದು ವೆಜಿಟೇಬಲ್ ಇದ್ರೂ ಕೂಡ ಹಾಕೊಳ್ಬೋದಲ್ಲ ಸೂಪಿಗೆ ಹೊಂದಾಣಿಕೆ ಆಗುವಂಥ ಯಾವ ಟೈಪ್ ಇದ್ರೂ ಪನ್ನೀರ್ ಕೂಡ ಹಾಕೊಳ್ಬೋದು. ಚೀಸ್, ಪನ್ನೀರ್, ಎನಿಥಿಂಗ್ ನಿಮ್ಮ ರುಚಿಗೆ ಹೇಗೆ ಬೇಕೋ ಹಾಗೆ. ಎಸ್, ಅವರವರಿಗೆ ಬೇಕಾದ ಇದಕ್ಕೆ ರಾಗಿದು ಹಾಕಿದ್ರೆ ಮಾತ್ರ ರಾಗಿ ಬೇಕೇ ಬೇಕು. ಎಸ್. ಓಕೆ. ಬಿಸಿ ಬಿಸಿ ಸೂಪ್. ವೀಕ್ಷಕರೇ, ಗೌರಿ ಶೆಣೈ ಅವರು ತಯಾರಿಸಿದಂತಹ ಬಿಸಿ ಬಿಸಿ ರಾಗಿ ಮತ್ತು ವೆಜಿಟೇಬಲ್ನ ಸೂಪ್ ರೆಡಿಯಾಗಿದೆ.
ಮಳೆಗಾಲದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರುವಂಥ ಒಂದು ಡಿಶ್ ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಟೇಸ್ಟ್ ಹೇಗಿದೆ ನೋಡೋಣ. ರಾಗಿ ಸೂಪ್ ತಯಾರಿಸುವ ವಿಧಾನ. ಮೊದಲಿಗೆ 2 ಚಮಚದಷ್ಟು ತುಪ್ಪವನ್ನ ಬಿಸಿ ಮಾಡಿಕೊಂಡು ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು ಹಾಕಿ ಹುರಿಯಿರಿ. ನಂತರ ಹೆಚ್ಚಿದ ಕ್ಯಾರೆಟ್, ಕ್ಯಾಬೇಜ್ ಅನ್ನು ಹುರಿದು ಅರ್ಧ ಚಮಚದಷ್ಟು ಸೋಯಾ ಸಾಸ್, ಅರ್ಧ ಚಮಚ ವೆನಿಗರ್, ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿ. ಸ್ವಲ್ಪ ಕುದಿ ಬಂದ ನಂತರ 4 ಚಮಚದಷ್ಟು ರಾಗಿ ಪುಡಿಯನ್ನು ಗಂಟು ಬಾರದ ಹಾಗೆ ಕಲಸಿ ಸೇರಿಸಿ. ಕುದಿ ಬಂದ ನಂತರ ಅರ್ಧ ಕಪ್ ಹಾಲು, ಕರಿಮೆಣಸಿನ ಪುಡಿ ಅರ್ಧ ಚಮಚದಷ್ಟು ಹಾಕಿ 1-2 ನಿಮಿಷ ಕುದಿಸಿ. ಈಗ ಆರೋಗ್ಯಕರವಾದ ರುಚಿಕರವಾದ ಬಿಸಿ ಬಿಸಿಯಾದ ರಾಗಿ ಸೂಪ್ ತಯಾರು. ಗೌರಿಶೆಣೆ ಅವರೇ, ನೀವು ತಯಾರಿಸಿದಂತಹ 2 ಡಿಶ್ ರೆಡಿಯಾಗಿದೆ ಟೇಸ್ಟ್ ನೋಡಲಿಕ್ಕೆ. ಓಕೆ, ಸೊ ಹೇಗಿದೆ ಅಂತ ನೀವು ಕೂಡ ಹೇಳಬೇಕು, ನಾನು ಕೂಡ ಹೇಳ್ತೇನೆ. ಟೇಸ್ಟ್ ನೋಡಿ. ಎಸ್, ಈ ಸಿಚುವೇಶನ್ ಕೂಡ ಹಾಗೆ ಇದೆ ವೀಕ್ಷಕರೇ. ಒಳಗಡೆ ಏನೋ ಜೋರು ಮಳೆ ಬರ್ತಾ ಇದೆ, ಕೈಯಲ್ಲಿ ಬಿಸಿ ಬಿಸಿ ಸೂಪ್ ಇದೆ, ಅದು ಕೂಡ ಆರೋಗ್ಯಕರವಾಗಿರುವಂತಹ ರಾಗಿಯ ಸೂಪ್, ರಾಗಿ ಮತ್ತು ವೆಜಿಟೇಬಲ್ನ ಸೂಪ್. ಸೊ ಫಸ್ಟಿಗೆ ಇದನ್ನು ಟೇಸ್ಟ್ ಮಾಡ್ತಿದ್ದೀವಿ, ಯಾಕಂದರೆ ಬಿಸಿ ಬಿಸಿ ಇರುವಾಗಲೇ ಟೇಸ್ಟ್ ಮಾಡಿದರೆ ಅದರ ಒಂದು ಖುಷಿಯೇ ಬೇರೆ. ಹೇಗಾಗಿದೆ? ನನಗೆ ಒಳ್ಳೆಯದಾಗಿದೆ. ನೀವು ಕುಡಿದು ನೋಡಿ. ಎಸ್, ತುಂಬ ಬಿಸಿ ಇದೆ, ತುಂಬ ಸಮಯ ಬೇಕು ಇದನ್ನು ಖಾಲಿ ಮಾಡಲಿಕ್ಕೆ. ಬಟ್ ನೀವು ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಬೇರೆ ಬೇರೆ ಕಡೆ ತುಂಬ ಸೂಪ್ಸ್ಗಳನ್ನು ನಾವು ಟ್ರೈ ಮಾಡಿದ್ದೇವೆ, ಟೇಸ್ಟ್ ನೋಡಿದ್ದೇವೆ. ಯಾಕೋ ಇದೊಂದು ಸ್ವಲ್ಪ ವಿಭಿನ್ನ ಅಂತ ಅನಿಸ್ತಾ ಉಂಟು. ರುಚಿ ಕೂಡ ಒಳ್ಳೆಯದಾಗಿದೆ. ಮತ್ತು ಇದನ್ನು ತಿನ್ನುವಾಗ ನಮಗೇನು ಟೆನ್ಷನಲ್ಲಿ ಆರೋಗ್ಯ ಹಾಳಾಗ್ತದೆ, ಅದಾಗ್ತದೆ ಇದಾಗ್ತದೆ ಅನ್ನುವಂಥ ಯಾವುದು ಟೆನ್ಷನ್ ಯಾವುದಿಲ್ಲ. ಸೊ ಮನೆಯಲ್ಲಿ ಎಲ್ಲರೂ ಕೂಡ ಇದನ್ನು ಟ್ರೈ ಮಾಡಿ ತಿನ್ಬೋದು ಅಂತ ಹೇಳ್ತಾ ಇದ್ದೀವಿ. ಹಾಗೆ ಇನ್ನೊಂದು ಡಿಶ್, ಮಾವಿನ ಹಣ್ಣು ಮತ್ತು ಅನಾನಸಿನ ಒಂದು ಸಾಸಿವೆ. ಟೇಸ್ಟ್ ನೋಡಿ. ಸೊ ಇದೀಗ ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ, ಕೋಲ್ಡ್ ಆಗಿದೆ. ಸೊ ಇದನ್ನು ಕೂಡ ಹಾಗೇ ಸರ್ವಿಂಗ್ ಮಾಡ್ಬೋದು, ಫ್ರಿಜ್ಜಲ್ಲಿ ಇಟ್ಟು ಕೂಡ ಸರ್ವಿಂಗ್ ಮಾಡ್ಬೋದು. ಎಸ್, ಆ್ಯಕ್ಚುಲಿ ಕೋಲ್ಡ್ ಸರ್ವಿಂಗ್ ತುಂಬ ಒಳ್ಳೆಯದಂತ ಅನ್ನಿಸ್ತಾ ಉಂಟು. ನಾರ್ಮಲಿ ಕೋಲ್ಡ್ ಆಗದವರಿಗೆ ಹಾಗೆ ಕೂಡ ಸರ್ವಿಂಗ್ ಮಾಡ್ಬೋದು. ಸೊ ಬೇರೆ ಬೇರೆ ಸೈಡ್ ಡಿಶ್ ಇದೆ, ಇದರೊಟ್ಟಿಗೆ ಏನು ನೀರು ದೋಸೆ, ಚಪಾತಿ ಅಥವಾ ಹಾಗೂ ಕೂಡ ತಿನ್ನಲಿಕ್ಕಿದು ಉತ್ತಮವಾಗಿದೆ. ಅದ್ರ ಜೊತೆಗೆ ಬೇರೆ ಬೇರೆ ಏನು ದೋಸೆ ಅಥವಾ ಚಪಾತಿ ಅಥವಾ ಬೇರೆ ಬೇರೆ ಐಟಮ್ ಏನಾದರೂ ಕೂಡ ಇದ್ದರೆ ಊಟದ ಜೊತೆಗೂ ಕೂಡ ಇದನ್ನು ಮಾಡ್ಕೊಳ್ಬೋದು. ಬಟ್ ನನ್ನ ಪ್ರಕಾರ 2 ಡಿಶ್ ಕೂಡ ಎಲ್ಲ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲಿದ್ದರೆ ಇಮಿಡಿಯೇಟ್ಲಿ ಮಾಡ್ಬೋದು ಯಾರಾದರೂ ಗೆಸ್ಟ್ ಬಂದರೆ. ಓಕೆ, ಸೊ ನಮ್ಮ ಈ ಕಿಚನ್ಗೆ ಬಂದು 1-2 ಒಳ್ಳೆ ಡಿಶನ್ನು ನಮಗೆ ಹೇಳಿಕೊಟ್ಟಿದ್ದೀರಿ. ಸೊ ನಿಮಗೆ ಹೇಗೆ ಅನ್ನಿಸ್ತಾ? ನನಗೆ ಮುಂಚೆ ಸಹ ಬಂದಿದ್ದೀರಿ, ಹಾಗಾಗಿ ಮನೆಯಲ್ಲೇ ಮಾಡಿದ ಹಾಗೆ ಆಗ್ತದೆ. ಓಕೆ, ಎಸ್. ಮತ್ತು ಇಲ್ಲಿ ಎನ್ವೈರ್ಮೆಂಟ್ ಕೂಡ ಹಾಗೆ ಉಂಟು, ಎಲ್ಲ ಫ್ರೆಂಡ್ಲಿ ಇದ್ದಾರೆ. ಓಕೆ, ಹಾಗೆ ಖುಷಿ ಆಗ್ತದೆ ಮಾಡಲಿಕ್ಕೆ ಖಂಡಿತವಾಗಿಯೂ ಕೂಡ. ಸೊ ಈ ನಮ್ಮ ಸವಿರುಚಿಯ ನಮ್ಮ ಸಂಬಂಧ ನಿಮ್ಮ ಸಂಬಂಧ ನಿರಂತರವಾಗಿ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. 2 ಒಳ್ಳೆ ಡಿಶನ್ನು ನಮಗೆ ಹೇಳ್ಕೊಟ್ಟಿದ್ರಿ. ಹಾಗೆ ಗೌರಿ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಕುಚ್ಚಲಕ್ಕಿ ಮತ್ತು ಅವಲಕ್ಕಿ ಏನಿದೆ, ಸೊ ಅವ್ರ ಕಡೆಯಿಂದ ಒಂದು ಕಿರು ಕಾಣಿಕೆ ಇದೆ. ಹಾಗೆ ನಾನಾ ಮಸಾಲ ಅವರ ಬೇರೆ ಬೇರೆ ವಿಧವಾಗಿರುವಂಥ ಮಸಾಲೆ ಕೂಡ ಇದೆ, ಟ್ರೈ ಮಾಡಿ ನೋಡಿ. ನನಗೆ ಇಲ್ಲಿ ಬಂದು ಅಡುಗೆ ಮಾಡಲಿಕ್ಕೆ, ನಿಮಗೆಲ್ಲ ಟೇಸ್ಟ್ ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ನಮ್ಮ ಟಿವಿಯವರಿಗೂ, ಇಲ್ಲಿಯ ಸಿಬ್ಬಂದಿಯವರಿಗೂ ಮತ್ತು ನಿಮಗೂ ಸಹ ಎಲ್ಲರಿಗೂ ಕೂಡ ನಿಮ್ಮ ಕಡೆ ಧನ್ಯವಾದ ಹೇಳ್ತಿದ್ರೆ. ಹಾಗೆ ನೀವು ಅಲ್ಲಿಂದ ಇಲ್ಲಿ ತನಕ ಬಂದು 2 ಒಳ್ಳೆ ಡಿಶ್ ಮಾಡಿ ಕೊಟ್ಟಿದ್ದೀರಿ. ಸೊ ನಿಮಗೂ ಕೂಡ ಅನಂತ ಧನ್ಯವಾದಗಳು ನಾವು ಹೇಳ್ತಾ ಇದ್ವಿ. ಇನ್ನಷ್ಟು ನಿಮ್ಮಲ್ಲಿರುವಂಥ ಇಂಥ ಒಂದು ಹೊಸ ವಿದ್ಯೆಗಳು ಯಾವುದು, ಅಡುಗೆ ಮನೆಯಲ್ಲಿ ನೀವು ಮಾಡ್ತಾ ಇರುವಂಥ ಹೊಸ ವಿದ್ಯೆಗಳೇನಾದಿದ್ದರೆ ಖಂಡಿತವಾಗಿ ಕೂಡ ಈ ನಮ್ಮ ಸವಿರುಚಿಯ ಅಡುಗೆ ಮನೆ ಯಾವತ್ತೂ ಆ ಒಂದು ಅಡುಗೆ ಮನೆ ಬಾಗಿಲು ನಿಮಗೋಸ್ಕರ ತೆರೆದಿರ್ತದೆ. ಖಂಡಿತವಾಗಿ ಕೂಡ ಬನ್ನಿ ಅಂತ ಹೇಳ್ತಾ ಥ್ಯಾಂಕ್ ಯು ಒನ್ಸ್ ಅಗೇನ್. ವೀಕ್ಷಕರೇ, ಗೌರೀಶೆಣೆ ಅವರ 2 ಉತ್ತಮವಾಗಿರುವಂಥ ಖಾದ್ಯವನ್ನು ತಯಾರಿಸಿದ್ರು, ರುಚಿ ನೋಡಿ ಆಯಿತು. ಸೊ ಅದು ಹೇಗಿದೆ ಅಂತ ನಿಮಗೆ ಹೇಳಿ ಕೂಡ ಆಯಿತು. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ಖಾದ್ಯಗಳನ್ನು ಅನ್ವೇಷಣೆಯನ್ನು ಮಾಡಲಿಕ್ಕೆ, ಹೊಸ ಖಾದ್ಯಗಳನ್ನು ನಿಮಗೆ ಹೇಳ್ಕೊಡ್ಲಿಕ್ಕೆ ಇನ್ನೂ ಬೇರೆ ಬೇರೆ ಅತಿಥಿಗಳು ಬರ್ತಾರೆ. ಅಷ್ಟರ ತನಕ ನೋಡ್ತಾ ಇರಿ ನಮ್ಮ ಟಿವಿ, ನಮ್ಮ ಸವಿರುಚಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚ್ಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965. ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾಲ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run. ಇದು ಹೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ.
ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲಾ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.